ಬಂಗುಡೆ ಫ್ರೈ ಮಾಡ್ಕೊಂಡುಳ್ಳೆ ಇಂದು ಬಂಗುಡೆ ರವೆ ಫ್ರೈ ಕರ್ಬದ ಕಾವಲಿಡು ಮಲ್ತೊಂದುಳ್ಳೆ ನಾನ್ ಸ್ಟಿಕ್ ಹತ್ತೊಂದು ಕರ್ಬದ ಕಾವಲಿಡು ಇದು ಬಂಗುಡೆ ಮೀನು ನಮ್ಮ ಮಂಗಳೂರಲ್ಲಿ ನಾವು ಬಂಗುಡೆ ಮೀನು ಅಂತ ತುಳುವಲ್ಲಿ ಹೇಳ್ತೇವೆ ಕನ್ನಡದಲ್ಲಿ ಕೂಡ ಇದಕ್ಕೆ ಬಂಗುಡೆ ಮೀನು ಅಂತ ಹೇಳಿದ್ರು ನಾನೀಗ ಸಂಜೆ ಮಾರ್ಕೆಟ್ಗೆ ಹೋಗಿ ತಂದು ಅದನ್ನು ಕ್ಲೀನ್ ಮಾಡಿ ಅದಕ್ಕೆ ಮಸಾಲೆ ಎಲ್ಲ ಹಚ್ಚಿ ರವೆ ಫ್ರೈ ಮಾಡ್ತಾ ಇದ್ದೇನೆ ದೋಸೆ ಇರಬಹುದು ಅಥವಾ ಚಪಾತಿ ಆಮೇಲೆ ಈ ಮೀನು ಫ್ರೈ ಎಲ್ಲ ಕಬ್ಬಿಣದ ಕಾವಲಿಯಲ್ಲಿ ನಾವು ಮಾಡಿದ್ರೆ ತುಂಬ ಟೇಸ್ಟ್ ಆಗಿ ಬರುತ್ತೆ ನೀವು ಕೂಡ ಟ್ರೈ ಮಾಡಿ ಕಬ್ಬಿಣದ ಕಾವಲಿ ಸಿಗುತ್ತೆ ನಮಗೆ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ಕಬ್ಬಿಣದ ಕಾವಲಿ ಅದರ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಈ ನಮ್ಮ ನಾನ್ ಸ್ಟಿಕ್ ಕಾವಲಿಗಿಂತ ಸಂಜೆ ಫ್ರೆಶ್ ಆಗಿ ಮೀನು ತಂದು ಬಿಸಿ ಬಿಸಿ ಅನ್ನದ ಜೊತೆ ಅದು ನಾವು ಇಲ್ಲಿ ಬಾಯ್ಲ್ಡ್ ರೈಸ್ ಯೂಸ್ ಮಾಡೋದು ಅದರ ಜೊತೆ ಒಂದೊಂದು ಮೀನು ಫ್ರೈ ಸಿಕ್ಕಿದ್ರೆ ಅದರ ಊಟದ ಟೇಸ್ಟೇ ಬೇರೆ ಖುಷಿಯಾಗುತ್ತೆ ಎಷ್ಟು ಊಟ ಬೇಕಾದರೂ ಸೇರುತ್ತೆ ನಮಗೆ ನನ್ನ ಮಗ ರವೆ ಹಾಕಿ ಫ್ರೈ ಮಾಡಿದ್ದು ಮೀನು ಸ್ವಲ್ಪ ಕಾಸ್ಟ್ಲಿ ಆಮೇಲೆ ಅಷ್ಟು ಫ್ರೆಶ್ ಆಗಿ ಸಿಗೋದು ಕೂಡ ಇಲ್ಲ ಏನಂತ ಗೊತ್ತಿಲ್ಲ ಈ ಸಲ ಮಳೆಗಾಲದಲ್ಲಿ ಏನು ಗತಿಯೇ ನಮ್ಮದು ಮೀನು ತಿನ್ನುವವರು